ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾಲಿನ ಬಳಿ ನಾ ಬಂದೆ ನಿನ್ನ ಕಾಲಿನ ಬಳಿ ನಾ ಬಂದೆ ಶ್ರೀ ಕೇಶದಿಂಪಾದ ನಾ ಕಂಡೆ ಕಾನನವಾಸ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾಲಿನ ಬಳಿ ನಾ ಬಂದೆ ನಿನ್ನ ಕಾಲಿನ ಬಳಿ ನಾ ಬಂದೆ ಶ್ರೀ ಕೇಶ गणेश्वरं श्री भजामि सततं सुरेश्वरं श्री गजाननयुतं गणेश्वरं ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಕೋಟೆಕಾರು ಇದರ 44ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಜರುಗಲಿರುವ ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆಗಮಿಸಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲು ತುಂಬ ಸಂತೋಷಪಡುತ್ತೇನೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ಪೂಜೆಯನ್ನು ಮಾಡಿದಂತಹ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಯವರು ನಮ್ಮ ಕ್ಷೇತ್ರದ ತಂತ್ರಿಗಳು ಆಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಪದ್ಮನಾಭ ತಂತ್ರಿಯವರು ನಮ್ಮ ಹಿತೈಷಿಗಳು, ಮಾರ್ಗದರ್ಶಕರು ಆಗಿದ್ದು ಇಂದಿನ ಪೂರ್ವಾಹ್ನದ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಈ ದಿನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಅವರನ್ನು ಈ ಸಭೆಗೆ ಕ್ಷೇತ್ರದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ತಂತ್ರಜ್ಞಾನ ಮಾಡಿರುವಂತಹ ಬ್ರಹ್ಮಶ್ರೀ ಉಚ್ಚಿಲತಾಯ ಪದ್ಮನಾಭ ತಂತ್ರಿ ಇವರಿಗೆ ಪ್ರೀತಿಯ ಸ್ವಾಗತವನ್ನು ನೀಡಿದ್ದಾರೆ. ಮಂದಿರದ ಗುರುಸ್ವಾಮಿಗಳು, ವಂದನೆಗಳು. ಪುರಸ್ಕೃತ ನಾಟ್ಯಾಚಾರ್ಯ ಶ್ರೀ ಉಲ್ಲಾಲ್ ಮೋಹನ್ ಕುಮಾರ್ ಮತ್ತು ಶ್ರೀಮತಿ ಸಬಿತಾ ದಂಪತಿಗಳ ಸುಪುತ್ರಿಯಾಗಿರುವ ಶ್ರೀಮತಿ ವಿದುಷಿ ರಾಜಶ್ರೀ ಉಲ್ಲಾರವರನ್ನು ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಬಾಲ್ಯದಲ್ಲಿಯೇ ತಮ್ಮ ತಂದೆಯಿಂದ ಭರತನಾಟ್ಯ ಶಿಕ್ಷಣವನ್ನು ಪಡೆದುಕೊಂಡರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ತಮ್ಮ ತಂದೆ ತಾಯಿಯವರ ಅದಮ್ಯ ಪ್ರೋತ್ಸಾಹದಿಂದ ನೃತ್ಯದಲ್ಲಿ ಅತೀವ ಪಾಂಡಿತ್ಯವನ್ನು ಹೊಂದಿದ್ದ ಇವರು ಭರತನಾಟ್ಯದಲ್ಲಿ ವಿದ್ವತ್ತನ್ನು ಪಡೆದು ಬೆಂಗಳೂರಿನ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಮತ್ತು ಕೊರಿಯೋಗ್ರಫಿಯಲ್ಲಿ ನೃತ್ಯದಲ್ಲಿ BA ಪದವಿಯನ್ನು ಪಡೆದು ತದನಂತರ ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದವರು. ಬಾಲ್ಯದಲ್ಲಿ ಊರು ಕೇರಿಗಳಿಗೆ ಸೀಮಿತವಾಗಿದ್ದ ಇವರ ಪ್ರತಿಭೆ ಕ್ರಮೇಣ ಗ್ರಾಮ, ತಾಲೂಕು, ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಗಳ ಉದ್ದಗಲವನ್ನು ವ್ಯಾಪಿಸಿ ತಮ್ಮ ನೃತ್ಯದ ಕಂಪನ್ನು ಪಸರಿಸಿರುವ ಇವರು ಗಲ್ಫ್ ರಾಷ್ಟ್ರಗಳಾದ ಅಬುಧಾಬಿ, ದೋಹಾ, ಕತ್ತರ್ನಲ್ಲೂ ತಮ್ಮ ಭರತನಾಟ್ಯದ ಪಾಂಡಿತ್ಯವನ್ನು ಪ್ರದರ್ಶಿಸಿ ನೃತ್ಯದಲ್ಲೂ ಪರಿಷತ್ ರಿಜಿಸ್ಟರ್ಡ್ ಬೆಂಗಳೂರು ನೃತ್ಯಕಲಾ ಸಮಾವೇಶ ಸಮಾರಂಭದಲ್ಲಿ ಪದಕವರ್ಣ ಗೌರವ ಅಭಿನಂದನೆ. ನಾಟ್ಯಾಲಯ ಶಾಸ್ತ್ರೀಯ ನೃತ್ಯ ಮತ್ತು ಸಂಗೀತ ಶಿಕ್ಷಣ ಕೇಂದ್ರದಿಂದ ನಾಟ್ಯವಾರಿಧಿ ಬಿರುದು ನೀಡಿ ಗೌರವ. ನಾಟ್ಯ ಶಿಕ್ಷಣ ಕ್ಷೇತ್ರದಿಂದ ಸಾಧನಶ್ರೀ ಗೌರವ.
ಕಲಾ ವಿಕಾಸ್ ಪರಿಷತ್ ಕೇಂದ್ರ ಸಮಿತಿ ವತಿಯಿಂದ ಪಂಡಿತ ಪುಟ್ಟರಾಜ್ ಕೃಪಾ ಭೂಷಣ ರಾಷ್ಟ್ರೀಯ ಯುವ ಪ್ರಶಸ್ತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ರವೀಂದ್ರ ಕಲಾಕ್ಷೇತ್ರದಿಂದ ಸಾಂಸ್ಕೃತಿಕ ಸಮಿತಿ ಸಂಯುಕ್ತವಾಗಿ ನಡೆಸುವ ನೃತ್ಯ ದಾಸ್ಯ ಕಾರ್ಯಕ್ರಮದಲ್ಲಿ ಅಭಿನಂದನೆ. ಪ್ರಶಂಸೆಗೆ ಪಡೆದುಕೊಂಡು ಇವತ್ತು ತಾನೇ ಈ ಒಂದು ಊರಿಗೆ ಬಂದಿದ್ದಾರೆ. ಅದೇ ರೀತಿ ಇದೀಗ ಮುಡಿಪಲ್ಲಿ ಅವರ ಕಾರ್ಯಕ್ರಮ ಇರುವುದರಿಂದ ಅವರನ್ನು ಪ್ರೀತಿಯ ಅಭಿನಂದನೆ ಮಾಡಿ ಅವರನ್ನು ಪ್ರೀತಿಯಾಗಿ ಬೀಳ್ಕೊಡ್ತಾ ಇದ್ದೇವೆ. 2011ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಂತಹ ನಮ್ಮೆಲ್ಲರ ಆತ್ಮೀಯ ವಿದೂಷಿ ರಾಜೇಶ್ವರಿ ಬಳ್ಳಾರಿ ಇವರಿಗೆ ಈ ಒಂದು ಅಯ್ಯಪ್ಪ ಸೇವಾ ಸಮಿತಿ ಅಯ್ಯಪ್ಪ ಮಂದಿರದ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನನಗೆ ಇವತ್ತು ನಿಜವಾಗಿ ಮುಡಿಪಲ್ಲಿ ನೃತ್ಯ ಕಾರ್ಯಕ್ರಮ ನನ್ನ ಶಿಷ್ಯರು ಹೋಗಿದ್ದಾರೆ, ಇದೀಗ ಪ್ರಾರಂಭ ಆಗಿದೆ ಅಂತ ಅಲ್ಲಿಂದ ಫೋನ್ ಬಂತು. ಆದರೂ ನಾನು ಅಲ್ಲಿ ಹೋಗದೆ ನನಗೆ ಇಲ್ಲಿ ಬರಬೇಕನ್ನೋ ಒಂದು ಉದ್ದೇಶದಿಂದ ನಾನು ಆ ಕಾರ್ಯಕ್ರಮ ಬಿಟ್ಟು ಇಲ್ಲಿ ನಿಂತಿದ್ದೇನೆ. ಇಲ್ಲಿ ಆದ ಬಳಿಕ ನಾನೀಗ ಹೊರಡ್ತಾ ಇದ್ದೇನೆ. ಆದರೆ ನೀವೆಲ್ಲರೂ ಸೇರಿ ನನಗೆ ಕೊಟ್ಟಂತಹ ಈ ಒಂದು ಗೌರವಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಸಂಬಂಧಪಟ್ಟಂತಹ ಎಲ್ಲರಿಗೂ ಕೂಡ ನನ್ನ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನು ಮುಂದೆ ಕೂಡ ಈ ಶ್ರೀದೇವರು ಅಯ್ಯಪ್ಪ ಸ್ವಾಮಿ ಇಲ್ಲಿರುವಂತಹ ದೇವರು ನನಗೆ ಈ ವಿದ್ಯೆಯಲ್ಲಿ ಮುಂದುವರಿಯುವಂತಹ ಭಾಗ್ಯ, ಅಲ್ಲದೆ ಹಲವಾರು ಮಕ್ಕಳನ್ನು ಈ ಒಂದು ವಿದ್ಯೆಯಲ್ಲಿ ತೊಡಗಿಸುವಂತಹ ಕೆಲಸವನ್ನು ನನ್ನಿಂದ ಮಾಡಿಸಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ನೃತ್ಯ ಅಂತ ಹೇಳಿದರೆ ಅದು ಕಲೀಲಿಕ್ಕೆ ಬಹಳ ಕಷ್ಟ ಇದೆ. ನಮ್ಮ ಭಾರತದ ಒಂದು ಸಂಸ್ಕೃತಿಯ ಪ್ರತೀಕ ಅಂತ ಹೇಳ್ಬೋದು. ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಪೂರೈಸಿರುತ್ತಾರೆ. ಟೈಪ್ ರೈಟಿಂಗ್ ಮತ್ತು ಶಾರ್ಟ್ ಹ್ಯಾಂಡ್ನಲ್ಲಿ ಶಿಕ್ಷಣವನ್ನು ಪಡೆದು ಕೊಡಗಿನ ಕಾಫಿ ಎಸ್ಟೇಟ್ನಲ್ಲಿ ಲೆಕ್ಕಿಗನಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಇವರು ಪಠ್ಯೇತರ ಚಟುವಟಿಕೆಗಳಾದ ಸಂಗೀತ, ನಾಟಕ ಮತ್ತು NSSನಲ್ಲಿಯೂ ತಮ್ಮ ಪ್ರೌಢಿಮೆಯನ್ನು ತೋರಿಸಿದ್ದಾರೆ. 1998ರಲ್ಲಿ ಮಂಗಳೂರಿನ ಭಾರತೀಯ ವಿದ್ಯಾಭವನದಲ್ಲಿ ಶ್ರೀ ಕೃಷ್ಣ ಭಟ್ ಮತ್ತು ಶ್ರೀ ಕೃಷ್ಣ ಶರ್ಮಾ ಇವರ ಮಾರ್ಗದರ್ಶನದಲ್ಲಿ ಯೋಗ ತರಬೇತಿಯನ್ನು ಪಡೆದುಕೊಂಡರು. ಮನುಷ್ಯನ ಆರೋಗ್ಯವನ್ನು ಕಾಯಿಲೆಗಳಿಂದ ಮುಕ್ತವಾಗಿಸಲು ತಾವು ಕಲಿತ ಯೋಗದ ಶಿಕ್ಷಣವನ್ನು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಇದರ ಪ್ರಯೋಜನವನ್ನು ಪಡೆಯಬೇಕು ಎನ್ನುವ ತನ್ನ ಮನದಾಳದ ಆಸೆಯಂತೆ ಸುಮಾರು 1998ರಿಂದ ಇಲ್ಲಿಯವರೆಗೆ, ಅಂದರೆ ಸರಿಸುಮಾರು 20 ವರ್ಷಗಳ ಕಾಲ ನೀಡ್ತಾ ಇದ್ದೀರಿ. ಈ ಒಂದು ಯೋಗ ಎಲ್ಲರಿಗೂ ಮುಖ್ಯವಾಗಿರ್ತದೆ. ಈ ಯೋಗವನ್ನು ಕಲಿಸಿಕೊಡುವಂತಹ ಶ್ರೀ ಬಾಣಪ್ಪ ಪೂಜಾರಿ ಇವರಿಗೆ ಈ ಒಂದು ವೇದಿಕೆಯಲ್ಲಿ ಪ್ರೀತಿಯ ಗೌರವವನ್ನು ನೀಡ್ತಾ ಇದ್ದೇವೆ. ಧನಂಜಯ ಮತ್ತು ಶ್ರೀಮತಿ ಸುರೇಖ ಇವರ ಹೆಮ್ಮೆಯ ಸುಪುತ್ರಿಯಾಗಿರುತ್ತಾರೆ. ಪ್ರಾಥಮಿಕ ಶಾಲೆ ಕೋಟೆಕಾರು ವಿದ್ಯಾಭ್ಯಾಸವನ್ನು ಚೆಲ್ಲಮಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆಕಾರು ಇಲ್ಲಿ ಪೂರೈಸಿದ್ದು, ಪ್ರಸ್ತುತ ತಮ್ಮ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಸಂಕೊಲಿಗೆ ಇಲ್ಲಿ ಮಾಡಿರುತ್ತಾರೆ. ಬಾಲ್ಯದಲ್ಲಿ ಇವರಿಗೆ ಕಬಡ್ಡಿ ಕ್ರೀಡೆಯ ಬಗ್ಗೆ ಒಲವಿತ್ತು. ಮುಂದೆ ಪ್ರಾಥಮಿಕ ಹಂತದಲ್ಲಿ ಶ್ರೀಮತಿ ಜ್ಯೋತಿ ಟೀಚರ್ ಮತ್ತು ಅವರ ತಂಡದಿಂದ ಹೆಚ್ಚಿನ ಪ್ರೋತ್ಸಾಹ ದೊರಕುತ್ತದೆ. ಮುಂದೆ ಪ್ರೌಢ ವಿಭಾಗದಲ್ಲಿ ಈ ಕ್ರೀಡೆಗೆ ಹೆಚ್ಚಿನ ಸಲ್ಲುತ್ತದೆ. ಇದರಲ್ಲಿ ಇವರಿಗೆ ಉತ್ತಮ ದಾಳಿಗಾರ್ತಿ ಎಂಬ ಪ್ರಶಸ್ತಿ ಕೂಡ ಲಭಿಸಿದೆ. ಮುಂದೆ ಧಾರವಾಡದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಅಲ್ಲಿ ಉತ್ತಮ ಹಿಡಿತಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ. ಅಲ್ಲಿಂದ ಕರ್ನಾಟಕ ತಂಡವನ್ನು ಪ್ರತಿನಿಧಿಸುವ ಉತ್ತಮ ಅವಕಾಶ ದೊರಕಿತು. ಮಧ್ಯಪ್ರದೇಶದ ಹಟ್ಟಿಬಿಲಿಯಾದಲ್ಲಿ ನಡೆದ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯದಲ್ಲಿ ಭಾಗವಹಿಸಿ ಇನ್ನು ಮುಂದೆ ನಡೆಯುವ ಖೇಲೋ ಇಂಡಿಯಾಗೆ ಆಯ್ಕೆಯಾಗಿರುತ್ತಾರೆ. ಇವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಅಯ್ಯಪ್ಪ ಸೇವಾ ವಯಸ್ಸಿನಲ್ಲಿ ತನ್ನ ಸಾಧನೆಯನ್ನು ಉತ್ತುಂಗಕ್ಕೆ ಏರಿದಂತಹ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಯಾಗಿರುವಂತಹ ಕುಮಾರಿ ಧನ್ಯಶ್ರೀ ಇವರ ಇನ್ನು ಮುಂದೆಯೂ ಈ ಒಂದು ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡು ಶಾಲೆಗೆ, ಅದೇ ರೀತಿ ನಮ್ಮ ಈ ಒಂದು ಊರಿಗೆ, ರಾಜ್ಯ, ಈ ಒಂದು ಅಯ್ಯಪ್ಪ ಸ್ವಾಮಿಯಲ್ಲಿ ಪ್ರೀತಿಯ ಆಶೀರ್ವಾದವನ್ನು ಬೇಡಿಕೊಡ್ತಾ ಇದ್ದೇವೆ. ವಂದನೆಗಳು. ನಿವೇಶರಾಗಿದ್ದಾರೆ.
ಪ್ರೀತಿಯ ಗೌರವ ಅವರಿಗೆ ಅವರ ಮಗನಿಂದ ಅವರು ಬೇಡ್ಕೊಳ್ತಾ ಇದ್ದೇವೆ. ಅಭಿನಂದನೆಯನ್ನು ನೀಡಿದಂತಹ ಎಲ್ಲ ಅತಿಥಿಗಳು ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾ ಪ್ರಾತಃ ಕಾಲ 6 ಗಂಟೆಯಿಂದ ದೇವತಾ ಕಾರ್ಯಗಳೊಂದಿಗೆ ಬೇರೆ ಬೇರೆ ಕಾರ್ಯಗಳನ್ನು ಹಮ್ಮಿಕೊಂಡು ಮಧ್ಯಾಹ್ನ ಅನ್ನ ಸಂತರ್ಪಣೆ, ಆನಂತರ ಭಜನಾ ಸಂಕೀರ್ತನ, ಸಾಧಕರಿಗೆ ಸನ್ಮಾನ, ಇಂಥ ಒಂದು ಅದ್ಭುತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬೆಳಗುತ್ತಿರುವುದು ನಿಜವಾಗಲೂ ಅಭಿನಂದನೀಯ, ಶ್ಲಾಘನೀಯ. ಈ ಒಂದು 44 ವರ್ಷ ಈ ಮಂದಿರ ಸ್ಥಾಪನೆಯಾಗಿ ಈ 44 ವರ್ಷದ ಹಿಂದೆ ನಾವು ತಿರುಗಿ ನೋಡಿದರೆ ಈ ಒಂದು ಮಂದಿರವನ್ನು ಸ್ಥಾಪನೆ ಮಾಡಿದ ಉದ್ದೇಶ, ಅದನ್ನು ಈ ರೀತಿಯಲ್ಲಿ ಮಂದಿರ ನಿರ್ಮಾಣ ಮಾಡಿ ಅದಕ್ಕಾಗಿ ಜಾಗ ಖರೀದಿ ಮಾಡಿ ಅದನ್ನು ಪೂಜಾ ವಿಧಿ ಕಾರ್ಯಕ್ರಮಗಳೊಂದಿಗೆ ಉಳಿಸಿ ಬೆಳಗುತ್ತಾ ಬಂದಿರುವ ಹಿಂದೆ ಅದೆಷ್ಟೋ ಕಾರಣದ ಕೈಗಳ ಪರಿಶ್ರಮ, ತ್ಯಾಗ, ನಿಷ್ಠಾವಂತ ಸೇವೆ ಇದೆ ಎಂಬುದರಲ್ಲಿ ಅದನ್ನು ಮಾತಿನಿಂದ ಬಣ್ಣಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಇಂಥ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಕೊಂಡು ಕೆಲಸ ಅದನ್ನು ಸ್ಥಾಪಿಸೋದು ಮಾತ್ರ ಅಲ್ಲ, ಅದನ್ನು ಅಂದಿನಿಂದ ಇಂದಿನವರೆಗೂ ಅಷ್ಟೊಂದು ಈ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇಷ್ಟೊಂದು ವಿಜೃಂಭಣೆಯಿಂದ ಬೆಳಗಿಸುತ್ತಾ ಬರಬೇಕಿದ್ರೆ ಇದಕ್ಕೆ ಬೇರೆ ಬೇರೆ ರೀತಿಯ ಸಹಾಯ ಸಹಕಾರಗಳು ಕೂಡ ಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಕೋಟೆಕಾರು ಸುತ್ತಮುತ್ತಲಿನವರು ಅಲ್ಲದೆ ಹೊರಗಿನವರು ಕೂಡ ಈ ಒಂದು ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೇವತಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಈ ರೀತಿ ಅಭಿವೃದ್ಧಿ ಪಥದ ಹತ್ರ ಇದನ್ನು ಕೊಂಡೊಯ್ಯುವುದರಲ್ಲಿ ಬಹಳ ಒಂದು ಸಹಕರಿಸಿದ್ದಾರೆ ಎಂಬುದಕ್ಕೆ ಎರಡು ಮಾತಿಲ್ಲ. ಯಾಕೆಂದರೆ ಈಗಾಗಲೇ ಈ ಒಂದು ವರದಿ ಪುಸ್ತಕ ನೋಡಿದರೆ ಗೊತ್ತಾಗ್ತದೆ. ಈ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಇದರಲ್ಲಿ ಈ ಒಂದು ಸಂಸ್ಥೆಯನ್ನು ನಡೆಸಬೇಕಿದ್ರೆ ಅದಕ್ಕೆ ಒಂದು 4-5 ತರಹದ ಒಂದು ನಿಷ್ಠಾವಂತ ಅಭಿಮಾನಿಗಳು ಬೇಕಾಗ್ತದೆ. ಇದರಲ್ಲಿ ಇದರ ಹಿಂದೆ ಸೇವೆ ಮಾಡಿದವರದ್ದು ಹೆಸರು ತುಂಬ ಮಂದಿ ಇದ್ದಾರೆ, ಅವರ ಹೆಸರು ಯಾರಿಲ್ಲ. ಆದರೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರಬೇಕಿದ್ರೆ ಅದಕ್ಕೆ ಒಬ್ಬರು ಅದನ್ನು ಆ ಒಂದು ಸಂಕಲ್ಪ ತೊಟ್ಟು ಅದನ್ನು ಮುನ್ನಡೆಸಿಕೊಂಡು ಬರುವ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಆ ಮೂಲಕ ಅದರೊಟ್ಟಿಗೆ ಬಹಳಷ್ಟು ಮಂದಿ ಭಕ್ತರೆಲ್ಲ ಸೇರಿಕೊಂಡು ಅದಕ್ಕೆ ಬೇಕಾದಂಥ ಬೇರೆ ಬೇರೆ ವಸ್ತು ರೂಪದಲ್ಲಿರ್ಬೋದು, ಅಥವಾ ಈಗ ನಾವು ಇದರಲ್ಲಿ ನೋಡ್ತಾ ಇದ್ದೇವೆ ವಸ್ತು ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಸ್ತು ರೂಪದಲ್ಲಿ ಸಹಾಯ ಮಾಡಿದವರು, ಅನ್ನ ಪ್ರಸಾದಕ್ಕೆ ಸಹಾಯ ಮಾಡಿದವರು,
ಧನ ಸಹಾಯದ ರೂಪದಲ್ಲಿ ಸಹಕಾರ ನೀಡಿದವರು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ನೀಡಿ ಮತ್ತು ಸೇವೆ ನಿಯತ ಯಾವುದನ್ನು ವರ್ಣಿಸಲು ಸಾಧ್ಯ ಇಲ್ಲ. ಯಾಕೆಂದರೆ ಕೆಲವರು ಇಲ್ಲಿ ಈಗ ಪ್ರವೀಣ್ ಬಸ್ಸಿಯವರು ಅವರು ಬೆಳಿಗ್ಗೆ 6-5 ಗಂಟೆಯಿಂದ ಬಹುಶಃ ಇನ್ನೂ ಇಲ್ಲೇ ಇದ್ದಾರೆ. ಅದು ಅವ್ರ ನಿಸ್ವಾರ್ಥ ಸೇವೆ. ಇಂಥ ಅದೆಷ್ಟೋ ಮಂದಿ ಇದರಲ್ಲಿ ಅಂದಿನಿಂದ ಇಂದಿನವರೆಗೂ ಸೇವೆ ಸಲ್ಲಿಸಿ ಅವರ ದೇವರ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ. ಈ ಒಂದು ಮಂದಿರವನ್ನು ಸ್ಥಾಪಿಸಿದ ಉದ್ದೇಶ ಕೂಡ ಅದು ಹಿಂದೆ ಶಬರಿಮಲೆಗೆ ಹಿಂದಿನ ಕಾಲದಲ್ಲಿ 44 ವರ್ಷಗಳ ಹಿಂದೆ ಎಲ್ಲ ಶಬರಿಮಲೆಗೆ ಹೋಗಿ ಬರಬೇಕಂತ ಹೇಳಿದರೆ ಅದು ಸುಲಭದ ಕೆಲಸವಲ್ಲ. ಎಲ್ಲ ದೇವಸ್ಥಾನಗಳಿಗೆ ನಾವು ಇವತ್ತು ನಿರ್ಧಾರ ಸಂಕಲ್ಪ ಮಾಡಿದರೆ ದೇವರು ಇಚ್ಛಿಸಿದರೆ ನಾಳೆ ಹೋಗಿ ಬರಬಹುದು. ಆದರೆ ಶಬರಿಮಲೆ ಯಾತ್ರೆ ಕೈಗೊಳ್ಳಬೇಕು ಅಂತ ಹೇಳಿದರೆ ಅದಕ್ಕೆ 48 ದಿವಸಗಳ ಕಠಿಣ ವ್ರತವನ್ನು ಆಚರಿಸಿ, ಮಾಲಾ ಧಾರಣೆ ಮಾಡಿ ಕಠಿಣ ವ್ರತವನ್ನು ಆಚರಿಸಿ, ಕಾಲಿಗೆ ಚಪ್ಪಲಿ ಕೂಡ ಹಾಕದೆ ಬರೀ ಕಾಲಲ್ಲಿ ನಡೆದರು. ಹಿಂದಿನ ಕಾಲದಲ್ಲೆಲ್ಲ ಅಂದರೆ ಮಾಲಾ ಧಾರಣೆ ಮಾಡಿದ ಮೇಲೆ ಅಂಥ ಒಂದು ಕನಿಷ್ಠ ಒಂದು ಕಷ್ಟ ಒಂದು ವ್ರತವಿತ್ತು. ಅದನ್ನು ಮನೆಯಲ್ಲಿ ಕೂತು ಮಾಡುವಾಗಿರಲಿಲ್ಲ. ಅಂಥ ಸಂದರ್ಭದಲ್ಲೆಲ್ಲ ಇಂಥ ಮಂದಿರವನ್ನು ಅವರಿಗೆ ಬಹಳ ಅದೊಂಥರ ಉಪಯುಕ್ತವಾಗ್ತಿತ್ತು. ಈಗಲೂ ಅದೆಷ್ಟೋ ಮಂದಿ ಈ ಮಂದಿರದಲ್ಲಿ ಮಾಲಾಧಾರಣೆ ಮಾಡಿ ವ್ರತ ಆಚರಿಸಿ ಅದೆಷ್ಟೋ ಮಂದಿ ಶಬರಿಮಲೆ ಯಾತ್ರೆ ಕೈಗೊಂಡು ಜೀವನವನ್ನು ಪಾವನ ಮಾಡಿಕೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅವರನ್ನು ಯಾತ್ರೆಗೆ ಸಿದ್ಧತೆ ನಡೆಸಲಿಕ್ಕೆ ಈ ಒಂದು ಮಂದಿರ ಅಂದರೆ ಆ ಕಾಲದಲ್ಲಿ ಈಗಿನ ಕಾಲದಾಗೆ ವಾಹನಗಳ ಸೌಕರ್ಯ ಇರಲಿಲ್ಲ. ಸುಮಾರು ಒಂದು 60-65 ಕಿಲೋಮೀಟರ್ ನಡೆದು ಅದು ಗುಡ್ಡ ಬೆಟ್ಟ ನದಿ ಕಳ್ಳು ಮುಳ್ಳು ಇದೆಲ್ಲ ನಡೆದುಕೊಂಡು ಹೋಗಬೇಕಾಗಿದ್ದ ಸಂದರ್ಭ ಇತ್ತು. ಅಂಥ ಸಂದರ್ಭದಲ್ಲಿ ಯಾರಿಗೂ ಅಷ್ಟು ಧೈರ್ಯ ಕೂಡ ಬರ್ತಿರಲಿಲ್ಲ ಶಬರಿಮಲೆ ಯಾತ್ರೆ ಕೈಗೊಳ್ಳಲಿಕ್ಕೆ. ಆ ಒಂದು ಸಂದರ್ಭದಲ್ಲೆಲ್ಲ ಇಂಥ ಮಂದಿರದಲ್ಲಿ ಸಮರ್ಥ ಗುರುಸ್ವಾಮಿಗಳು ಅವರನ್ನು ಪೂರ್ಣ ರೀತಿಯಲ್ಲಿ ಸಿದ್ಧತೆ ಮಾಡಿ ಆ ಒಂದು ದೇವರ ಒಂದು ಸಂಪೂರ್ಣ ಅವರಿಗೆ ಒಂಥರ ಆ ಒಂದು ವಿಶ್ವಾಸ ನಂಬಿಕೆ ಬರುವ ರೀತಿಯಲ್ಲಿ ಧೈರ್ಯದಿಂದ ಆ ಶಬರಿಮಲೆ ಕ್ಷೇತ್ರವನ್ನು ಸಂದರ್ಶನ ಮಾಡಿಕೊಂಡು ಬರುವಂತಹ ಒಂದು ಮಾನಸಿಕವಾಗಿ ಅವರನ್ನು ಅದೆಷ್ಟು ತಯಾರು ಮಾಡಿದ್ದಾರೆ ಗುರುಸ್ವಾಮಿಗಳು. ಅವರು ನಿಜವಾಗಿ ಅವರನ್ನೆಲ್ಲ ಅವರು ಅಭಿನಂದನೀಯ. ಅದೇ ರೀತಿಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರುವಂತಹ ಸೇವೆಯನ್ನು ಮಾಡಿರುವಂತಹ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವಂತಹ ಕೆಲಸ ಮಾಡಿರುವಂತಹ ಈ ಅಯ್ಯಪ್ಪ ಸ್ವಾಮಿ ಭಕ್ತ ವೃಂದದ ಕೆಲಸ ಏನಿದೆಯೋ ಅದು ನಿಜಕ್ಕೂ ಶ್ಲಾಘನೀಯ. ಯಾಕಂತೇಳಿದರೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ತಾನೇನಾದರೂ ಸಾಧನೆ ಮಾಡಬೇಕು ಅಂತೇಳಿ ಎಂಬ ಭಾವನೆ ಇರ್ತದೆ. ಆದರೆ ಆ ಸಾಧನೆ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯವಾಗುವುದಿಲ್ಲ. ಯಾಕಂತೇಳಿದರೆ ಆ ವ್ಯಕ್ತಿ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಾನೋ ಅದರಲ್ಲಿ ಆಸಕ್ತಿ ಅನ್ನೋದು ಬೇಕಾಗ್ತದೆ. ಆಮೇಲೆ ಆತ್ಮವಿಶ್ವಾಸ, ನಾನು ಆ ಕೆಲಸವನ್ನು ಮಾಡಬಲ್ಲೆ ಅನ್ನುವಂತಹ ಆತ್ಮವಿಶ್ವಾಸ ಅವನಲ್ಲಿ ಇರಬೇಕು. ಆತ್ಮವಿಶ್ವಾಸ ಇದ್ದಾಗ ಅವನ ಆಲೋಚನೆ ಚುರುಕಾಗಿ ತಾನು ಆರಿಸಿರುವಂಥ ಕ್ಷೇತ್ರದಲ್ಲಿ ಇನ್ನಷ್ಟು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಯಾವಾಗ ಆ ಇನ್ನಷ್ಟು ಜ್ಞಾನವನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಅವನಲ್ಲಿ ಬರ್ತದೋ ಆವಾಗ ಪ್ರಯತ್ನ ಪಡಲಿಕ್ಕೆ ಶುರು ಮಾಡ್ತಾನೆ. ಪ್ರಯತ್ನ ಪಟ್ಟರೆ ಮಾತ್ರ ಯಾವ ಮನುಷ್ಯನೂ ಕೂಡ ತನ್ನ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯವಾಗುವಂಥದ್ದು. ಆಮೇಲೆ ತನ್ನ ಗುರಿ, ತನ್ನ ಬದುಕಿನಲ್ಲಿ ಇಟ್ಟುಕೊಂಡಿರುವಂತಹ ಗುರಿಯನ್ನು ಸಾಧಿಸುವಂತಹ ಛಲ ಇವಿದ್ದರೆ ಖಂಡಿತವಾಗಿಯೂ ಮನುಷ್ಯ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಪ್ರಯತ್ನ ಅದು ಪ್ರಾಮಾಣಿಕವಾಗಿರಬೇಕಾಗ್ತದೆ. ಆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಯಶಸ್ಸು ತನ್ನಿಂತಾನಾಗಿ ಹುಟ್ಕೊಂಡು ಬರ್ತದೆ. ಇನ್ನು ಕೆಲವರು ಇದು ಪ್ರಯತ್ನ ಪಟ್ಟು ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವರು, ಇನ್ನು ಕೆಲವರು ತಮ್ಮನ್ನು ತಾವು ಈ ಸಮಾಜದಲ್ಲಿ ಗುರುತಿಸಿಕೊಳ್ಳಿಕ್ಕಾಗಿ ಬೇರೆ ರೀತಿಯಲ್ಲಿ ಸಾಧನೆ ಮಾಡುವವರಿದ್ದಾರೆ. ಉದಾಹರಣೆಗೆ ನಾವೀಗಾಗಲೇ ನೋಡುತ್ತಿರುವಂತಹ ಶಬರಿಮಲೆಯ ವಿವಾದ.
ಇದರ ಸತ್ಯಾಸತ್ಯತೆ ನಮಗೆ ಗೊತ್ತಿದೆ, ಆದರೂ ಕೂಡ ನಾವು ಅದರ ಬಗ್ಗೆ ಮಾತನಾಡುವಾಗಿಲ್ಲ. ಆದರೆ ನಾವು ನಂಬಿಕೊಂಡಿರುವಂತಹ ಪ್ರತ್ಯಕ್ಷ ದೇವರು ಶ್ರೀ ಅಯ್ಯಪ್ಪ ಸ್ವಾಮಿ ಇದರ ಸತ್ಯಾಸತ್ಯತೆಯನ್ನು ಕುರಿತಾಗಿ ತೀರ್ಮಾನವನ್ನು ಪ್ರತ್ಯಕ್ಷ ದೇವರೆಂದು ಕರೆಸಿಕೊಳ್ಳುವಂತಹ ಅಯ್ಯಪ್ಪ ಸ್ವಾಮಿಗಳೇ ನೀಡಬೇಕೆಂತೇಳಿ ಆಶಿಸ್ತಾ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ನೀಡಿರುವಂತಹ ಈ ಕ್ಷೇತ್ರದ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ಮಾತಿಗೆ ಮುಕ್ತಾಯ ನೀಡುತ್ತೇನೆ. ಅದೇ ರೀತಿ ಉಚ್ಚಿಲ ಭೂಮಿ ಹಿರಿಯ ಪ್ರಾಥಮಿಕ ಶಾಲೆಯ ದ್ಯಾಮಣ್ಣ, ಅದೇ ರೀತಿ ಅನುಷಾ, ಅದೇ ರೀತಿ ಆನಂದಾಶ್ರಮ ಪ್ರೌಢಶಾಲೆಯ ಭುವನಕೃಷ್ಣ ಮತ್ತು ಪ್ರಜ್ಞಾ, ಅದೇ ರೀತಿ ಪ್ರಜ್ಞಾ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರಿನ ಚಿಂತನ್, ಅದೇ ರೀತಿ ಪ್ರೋತ್ಸಾಹಧನವನ್ನು ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಅಯ್ಯಪ್ಪ ಮಂದಿರ 44 ವರ್ಷಗಳ ಹಿಂದೆ ತನ್ನ ಕಠಿಣವಾದಂತಹ ಅಧ್ವಾನದಿಂದ ಅದೆಷ್ಟೋ ಅಯ್ಯಪ್ಪ ಸ್ವಾಮಿಗಳನ್ನು ಆ ಕಠಿಣ ದಾರಿಯನ್ನು ಬಹಳ ಸುಗಮವಾಗಿ ಸಾಗಿಸಿದಂತಹ ಕೀರ್ತಿಗೆ ಪಾತ್ರವಾಗಿದೆ. ಅದೇ ರೀತಿ ಡಾಕ್ಟರ್ ಸಂಗೀತಾ ಕಿಶೋರ್ ಅವರು ಇವತ್ತಿನ ಔಚಿತ್ಯದ ಬಗ್ಗೆ ತಮ್ಮ ವಿಷಯ ಮಂಡನೆ ಮಾಡಿಕೊಂಡು ಈಗ ಅಧ್ಯಕ್ಷ ಸ್ಥಾನದಲ್ಲಿ ಕೆಲವು ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಆತುರನಾಗಿದ್ದೇನೆ. ಅತ್ಯಂತ ಆತಂಕದ, ಅತ್ಯಂತ ಒಂದು ಕಠಿಣವಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಒಂದು ಕಡೆ ನಮ್ಮ ಪುರಾತನವಾದಂತಹ ಆಚಾರ ಪದ್ಧತಿಗಳು, ಇನ್ನೊಂದು ಕಡೆ ವರ್ತಮಾನ ಕಾಲದ ಕಾನೂನು, ಸಮಾನತೆ, ಅದರಲ್ಲಿ ಎಲ್ಲರಿಗೂ ಸಮಾನತೆ ಬೇಕು ಎಂಬ ಕೂಗು ಹಿಂದಿನಿಂದಲೂ ಇದ್ದರೂ ಕೂಡ ಇವತ್ತು ಅದು ನಮ್ಮ ಸಂಪೂರ್ಣ ಸಂಸ್ಕೃತಿಯನ್ನೇ ಅಲುಗಾಡಿಸುವಷ್ಟು ಬಲವಾಗಿ ಮುಂದೆ ಬಂತು. ಕ್ಷೇತ್ರ ಎಂಬುದು ಬಹಳ ವೈಜ್ಞಾನಿಕವಾಗಿ ಸಿದ್ಧಪಡಿಸಿದಂತಹ ಒಂದು ಪದ. ಅದನ್ನು ನಮಗೆ ಬೇರೆ ಬೇರೆ ಸ್ಥಾವರಗಳಲ್ಲಿ ನಮಗೆ ಆ ಕ್ಷೇತ್ರ ಎಂಬ ಪದವನ್ನು ಅಳವಡಿಸಲಿಕ್ಕೆ ಆಗ್ತದೆ. ಆರಾಧನಾ ಕ್ಷೇತ್ರ, ವಿದ್ಯಾಕ್ಷೇತ್ರ, ಅದರೊಟ್ಟಿಗೆ ನಮ್ಮದೇ ಆದಂತಹ ಒಂದು ಕ್ಷೇತ್ರ ಅಂದರೆ ನಮ್ಮ ದೇಹ, ನಮ್ಮ ಸ್ಥೂಲವಾದಂತಹ ದೇಹ, ಅದರೊಟ್ಟಿಗೆ ನಮ್ಮ ಸೂಕ್ಷ್ಮವಾದಂತಹ ಮನಸ್ಸು. ಈ ಮನಸ್ಸಿಗೂ ದೇಹಕ್ಕೂ ಸಂಸ್ಕಾರ ಕೊಟ್ಟಾಗ ಅಲ್ಲಿ ಸ್ಥಿರವಾಗಿರುವಂತಹ ಭಗವಂತನ ಇರುವಿಕೆ ನಮಗೆ ಗೋಚರವಾಗುತ್ತದೆ ಎಂಬುದು ಅದರ ವೈಜ್ಞಾನಿಕವಾದಂತಹ ಸಿದ್ಧಾಂತ. ಅದುವೇ ತತ್ವಮಸಿ, ಅದೇ ತತ್ವ, ಅಹಂ ಬ್ರಹ್ಮಾಸ್ಮಿ ಅಂತ. ನಾವೆಲ್ಲರೂ ನಮ್ಮೊಳಗಿರುವಂತಹ ಆ ಭಗವಂತನನ್ನು ಅರಿತುಕೊಳ್ಳುವಂತಹ ಆ ಶ್ರೇಷ್ಠ ಸಿದ್ಧಾಂತದ ಅಡಿಸ್ಥಾನದಲ್ಲಿ ಶಬರಿಮಲೆ ಇವತ್ತಿನವರೆಗೆ ಆರಾಧಿಸಲ್ಪಟ್ಟದ್ದು. ಇವತ್ತು ನೋಡಿದರೆ ಶಬರಿಮಲೆಗೆ ಕಳುಹಿಸುವುದು ಹೆತ್ತವರಿಗೆ ಬಹಳ ಆತಂಕದ ವಿಚಾರ. ಅಲ್ಲಿ ಹೋದರೆ ಪೊಲೀಸಿನ ಪೆಟ್ಟು ತಿನ್ಬೋದು, ಅಥವಾ ರಾಜಕೀಯವಾಗಿ ಗಾಳಕ್ಕೆ ಸಿಕ್ಕಿ ಬೀಳಬಹುದು. ನಮ್ಮ ಆಚಾರಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅಲ್ಲಿ ನಮಗೆ ಕಷ್ಟವಾಗಬಹುದು ಎಂಬ ಆತಂಕ, ಪರಿಭ್ರಮಣೆ ನಮ್ಮ ಮುಂದಿದೆ. ಇದಕ್ಕೆಲ್ಲ ಏನು ಕಾರಣ ಅಂತ ಕೇಳಿದರೆ, ನಮ್ಮ ಸನಾತನ ಸಂಸ್ಕೃತಿಯನ್ನು ಆಧರಿಸಿರುವಂತಹ ನಮ್ಮ ಹಿಂದೂ ಸಮಾಜ ಅಜಾಗೃತರಾಗಿರುವಂಥದ್ದು. ಜಾಗೃತಿ ಎಂಬ ವಿಚಾರವನ್ನೇ ನಾವು ಮರೆತು ಬಿಟ್ಟಿದ್ದೇವೆ. ನಮ್ಮಲ್ಲಿ ಸ್ವಯಂ ಜಾಗೃತಿಯೇ ಇಲ್ಲ. ನಮ್ಮ ಕುಟುಂಬದ ಬಗ್ಗೆ ನಮಗೆ ಜಾಗೃತಿ ಇಲ್ಲ. ನಮ್ಮ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಎಂಬುದರ ಬಗ್ಗೆ ನಮಗೆ ಜಾಗೃತಿ ಇಲ್ಲ. ನಮ್ಮ ಸಮಾಜದ ಆಂತರಿಕವಾಗಿರುವಂತಹ ಸಮಸ್ಯೆಗಳ ಬಗ್ಗೆ ನಮಗೆ ಜಾಗೃತಿ ಇಲ್ಲ. ನಮ್ಮ ಸಮಾಜದ ಆಂತರಿಕವಾಗಿಯೂ ಮತ್ತು ಹೊರಗಿಂದ ಬರುವಂತಹ ಆತಂಕಗಳ ಬಗ್ಗೆ ನಮಗೆ ಜಾಗೃತಿ ಇಲ್ಲ. ಅಂದರೆ ನಾವೆಲ್ಲೋ ಭ್ರಮನಿರಸರಾಗಿದ್ದೇವೆ. ಅದಕ್ಕೆ ಬಹಳಷ್ಟು ಕಾರಣ ಇದೆ. ನಮಗೆ ನಮ್ಮನ್ನು ದೂರುವುದು ಬಹಳ ಸುಲಭ.
ಏನು ಕಾರಣ ಅಂತ ಕೇಳಿದರೆ, ನಿರಂತರವಾದಂತಹ 600-800 ವರ್ಷಗಳ ನಮ್ಮ ಒಂದು ಗುಲಾಮಗಿರಿ, ನಮ್ಮನ್ನು ಪರಕೀಯವಾದಂತಹ ಸಂಸ್ಕೃತಿ ನಮ್ಮನ್ನು ಆಳಿದಾಗ ಇಲ್ಲಿ ನಮ್ಮಲ್ಲಿದ್ದಂತಹ ಬಲವಾದಂತಹ ಕೂಡುಕಟ್ಟು ಆ ಸಂಸ್ಕೃತಿಯ ಬೇರನ್ನು ವಿಸ್ತರಿಸಲಿಕ್ಕೆ ಬಹಳ ಕಷ್ಟಪಡ್ತಾ ಇತ್ತು. ನಮ್ಮಲ್ಲಿ ಈಗಾಗಲೇ ಆ ಸಂದರ್ಭದಲ್ಲಿಯೇ ನಮ್ಮಲ್ಲಿ ಒಂದು ಬಲವಾದ ಸಂಸ್ಕೃತಿ ಇತ್ತು. ನಮ್ಮಲ್ಲಿ ಆಯುರ್ವೇದ ಇತ್ತು, ಜೀವಶಾಸ್ತ್ರಕ್ಕನುಸಾರವಾಗಿ ಆಯುರ್ವೇದ ಇತ್ತು, ಯೋಗಶಾಸ್ತ್ರ ಇತ್ತು, ಶಿಲ್ಪಶಾಸ್ತ್ರ ಇತ್ತು, ವಾಸ್ತುಶಾಸ್ತ್ರ ಇತ್ತು. ದೇವರನ್ನು ಆರಾಧನೆ ಮಾಡುವಂತಹ ಅವರವರ ಭಾವನೆಗನುಸಾರವಾಗಿ ಆರಾಧನೆ ಮಾಡಲಿಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವಿತ್ತು. ಆ ಸ್ವಾತಂತ್ರ್ಯದೊಂದಿಗೆ ಬೆಳೆದು ಬಂದಂತಹ ಅನ್ವೇಷಣೆ ಅಂದರೆ ನಿರಂತರವಾದಂತಹ ರಿಸರ್ಚ್ ಅಂತ ನಾವು ಹೇಳ್ತೇವೆ. ಆ ರಿಸರ್ಚಿನ ಅಡಿಸ್ಥಾನದಲ್ಲಿ ನಮ್ಮ ಸಂಸ್ಕೃತಿ ಮೇಲೆ ಬಂದದ್ದು. ಪ್ರತಿಯೊಬ್ಬನಿಗೂ ಅವನದ್ದೇ ಆದಂತಹ ಒಂದು ಬುದ್ಧಿವಂತಿಕೆ ಇದೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವನ್ನು ನಾವು ತಿಳಿದುಕೊಂಡ್ರೆ, ಈ ಪ್ರಪಂಚದಲ್ಲಿ ಒಂದೊಂದು ವಸ್ತುವನ್ನು ನಾವು ಅನ್ವೇಷಣೆ ಮಾಡಲಿಕ್ಕೆ ಹೊರಟ್ರೆ, ಈ ಪ್ರಪಂಚದ ಎಲ್ಲರಿಗೂ ಒಂದೊಂದು ವಿಷಯ ಇದೆ. ಯಾಕೆಂದರೆ ನಮ್ಮ ವಿಷಯವನ್ನು ಒಂದು ಪುಸ್ತಕಕ್ಕೆ ಅಥವಾ ಒಂದು ಸಂಕುಚಿತವಾದಂತಹ ಒಂದು ಬಾವಿಗೆ ನಮ್ಮನ್ನು ನಾವು ಸೀಮಿತಗೊಳಿಸಿದಾಗ ಅನ್ವೇಷಣೆ ಎಂಬುದನ್ನು ಆ ಸಂಕುಚಿತವಾದಂತಹ ಪುಸ್ತಕ ಮತ್ತು ಆ ಬಾವಿಯಿಂದ ಹೊರಗೆ ನಮಗೆ ತಗೊಂಡು ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಪ್ರಪಂಚ ನಿರಂತರವಾದಂತಹ ಹೋಗುವಂತಹ ಒಂದು ಸಮುದ್ರಕ್ಕೆ ಸೇರುವಂತಹ ಒಂದು ಹೊಳೆ ಅಥವಾ ಒಂದು ನದಿ ಇದ್ದಾಗೆ ಅದು ಎಲ್ಲವನ್ನು ತನ್ನೊಟ್ಟಿಗೆ ಸೇರಿಸಿಕೊಂಡು ಅಂತಹ ಒಂದು ಸಮಾಜಕ್ಕೆ ತನ್ನ ಅಸ್ತಿತ್ವವನ್ನೇ ಉಳಿಸಿಕೊಳ್ಳಲು ಇವತ್ತು ಹೆಣಗಾಡುವಂತಹ ಒಂದು ಪರಿಸ್ಥಿತಿಗೆ ಕಾರಣ ಏನು ಅಂತ ಕೇಳಿದರೆ, ನಮ್ಮ ಗುಲಾಮಗಿರಿತನ. ನಮ್ಮನ್ನೇ ನಾವು ಕೀಳರಿಮೆಗೆ ಒಡ್ಡಿಕೊಂಡಿದ್ದೇವೆ. ನಮಗೊಂದು ವ್ಯವಸ್ಥೆಯಾಗಲಿ ಅಥವಾ ಒಂದು ಶಿಸ್ತಾಗಲಿ ನಾವು ಅದನ್ನು ಕಳ್ಕೊಂಡಿದ್ದೇವೆ. ಕೂಡುಕಟ್ಟಿನಲ್ಲಿರುವಾಗ, ನಮ್ಮ ಕೃಷಿ ಜೀವನ ಇರುವಾಗ ನಮಗೊಂದು ಶಿಸ್ತು ಇತ್ತು. ಹೇಗೆ ಕೃಷಿ ಜೀವನ ಮಾಡಬೇಕು, ಅವನ ಒಂದು ವ್ಯವಸ್ಥಿತವಾಗಿ ಆ ಕೃಷಿಯಲ್ಲಿ ಅವನ ಶಿಸ್ತು ಇತ್ತು. ಅದು ಅಕ್ಕಸಾಲಿಗನಿರ್ಬೋದು, ವೈದಿಕರಿರ್ಬೋದು, ಅಥವಾ ಇನ್ನಿತರ ಯಾವುದೇ ಕರ್ಮಾಂಗಗಳು, ಭಂಡಾರಿಗಳಿರ್ಬೋದು, ಅಗಸನಿರ್ಬೋದು, ಅವರಲ್ಲಿ ಒಂದು ಶಿಸ್ತು ಇತ್ತು. ಒಂದು ಕೂಡುಕಟ್ಟು ಅಷ್ಟು ಬಲವಾಗಿತ್ತು. ಅವರಲ್ಲಿ ಪ್ರೀತಿ ವಾತ್ಸಲ್ಯ ತುಂಬಿ ತುಳುಕುತ್ತಿತ್ತು. ಅವರ ಕುಟುಂಬದ ಒಂದು ವ್ಯವಸ್ಥೆಯಲ್ಲಿ ದೈವವನ್ನು ವಾರ್ಷಿಕವಾಗಿ ದೈವಿಕವಾಗಿ ಒಂದು ಚೌಕಟ್ಟಿನೊಳಗೆ ಭದ್ರವಾಗಿದ್ದರು. ಆವತ್ತು ಒಂದು ಅಭಿವ್ಯಕ್ತವಾದ ವ್ಯಕ್ತಿತ್ವವಾದಂತಹ ಭದ್ರತೆ ಇತ್ತು, ಕೌಟುಂಬಿಕವಾದಂತಹ ಭದ್ರತೆ ಇತ್ತು, ಸಾಮಾಜಿಕ ಸಮೂಹವಾಗಿರುವಂತಹ ಒಂದು ಭದ್ರತೆ ಇತ್ತು. ಆ ಭದ್ರತೆ ಎಂಬುದನ್ನು ತುಂಡು ಮಾಡದೆ, ಈ ಭಾರತ ಸಂಸ್ಕೃತಿಯಲ್ಲಿ ತುಂಡು ಮಾಡದೆ, ನಮ್ಮ ಈ ಪರಕೀಯರವಾದಂತಹ ಮರದ ಬೇರು ಮುಂದೆ ಹೋಗಲಿಕ್ಕಿಲ್ಲ ಎಂಬ ತಿಳಿದುಕೊಂಡೇ ಇವತ್ತು ವ್ಯವಸ್ಥಿತವಾಗಿ ನಮ್ಮ ಸಮಾಜದ ಮೇಲೆ ದಾಳಿ ನಡೀತಾ ಇದೆ. ಹೀಗೆ ಹೇಳುವಾಗ ನನಗೊಂದು ಕಲರ್ ಬರ್ಬೋದು. ನಾನು ಯಾವುದೇ ಕಲರ್ನ ಅಥವಾ ಬಣ್ಣದ ಹಿಂದೆ ನಾನು ಹೇಳ್ತಾ ಇಲ್ಲ, ಇದು ವಾಸ್ತವವನ್ನು ಹೇಳ್ತಾ ಇದ್ದೇನೆ. ಹಿಂದೆ ಒಂದು ಪುಸ್ತಕ ನಾನು ಓದಿದೆ. ಬ್ಯಾಪ್ಟಿಸ್ಟ್ ಮಿಷನ್ ಅವರು 100 ವರ್ಷಗಳ ಹಿಂದೆ ಇಲ್ಲಿ ಬಂದಾಗ ಬಿಲ್ಲವ ಸಮಾಜ, ನಾನು ಓದಿದ್ದನ್ನು ಹೇಳುವುದು, ಬಿಲ್ಲವ ಸಮಾಜ ಸಂಘಟಿತವಾಗಿತ್ತು, ಕೂಟುಕಟ್ಟು ಬಹಳ ಗಟ್ಟಿಯಾಗಿತ್ತು, ಸುಸಂಸ್ಕೃತರಾಗಿದ್ದರು. ಅಂಥವರನ್ನು ಹೇಗೆ ಮತಾಂತರಗೊಳಿಸಿದರು ಅಂತ ಕೇಳಿದರೆ, ಕೂಡುಕಟ್ಟನ್ನು ಹೊಡೆಯುವುದು, ಆ ಕೂಡುಕಟ್ಟಿನ ಯಜಮಾನನನ್ನು ಅದರಿಂದ ಹೊರಗೆ ತೆಗೆದು ಅವನನ್ನು ಅವ್ಯವಸ್ಥೆ ಮಾಡಿಕೊಡ್ಬಿಡೋದು. ಇಂತಹ ಒಂದು ಅವ್ಯವಸ್ಥಿತವಾದಂತಹ ಸಮಾಜ ನಿರ್ಮಾಣಕ್ಕೆ ಕಾರಣ ಏನು ಅಂತ ಕೇಳಿದರೆ, ನಮ್ಮ ಅಜಾಗೃತಿ. ನಾವು ನಮ್ಮನ್ನು ಮರೆತು ಬಿಟ್ಟಾಗ, ನಮ್ಮ ಕುಟುಂಬ ನಾವು ಮರೆತು ಬಿಟ್ಟಾಗ, ನಮ್ಮ ಕರ್ತವ್ಯವನ್ನು ನಾವು ಮರೆತು ಬಿಟ್ಟಾಗ, ನಮ್ಮ ಧರ್ಮವನ್ನು ಮರೆತು ಬಿಟ್ಟ. ಧರ್ಮ ಅಂದರೆ ಏನು ಅಂತ ಕೇಳಿದರೆ, ಅದೊಂದು ಮತಕ್ಕೆ ಸಿದ್ಧಾಂತ ಅಲ್ಲ, ಅದು ಧರ್ಮ ಅಂದರೆ ಕರ್ತವ್ಯ. ಕರ್ತವ್ಯವಿಲ್ಲದ ಮನುಷ್ಯನಿಗೆ ಅವನನ್ನೇ ಸ್ನೇಹಿಸುವುದಿಲ್ಲ, ಅವನು ಪ್ರೀತಿಸುವುದಿಲ್ಲ. ಕುಟುಂಬವನ್ನು ಬಿಡಿ, ಅವನವನ್ನೇ ಪ್ರೀತಿಸಿದಂತಹ ಒಂದು ಮನುಷ್ಯನಿಗೆ ಕುಟುಂಬವನ್ನು ಪ್ರೀತಿಸಲಿಕ್ಕೆ ಗೊತ್ತಾಗುವುದಿಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಕಾಣುವುದೇನು? ನಾವು ನಮ್ಮನ್ನು ಪ್ರೀತಿಸ್ತಾ ಇಲ್ಲ. ಬೆಳಗಿಂದ ಸಂಜೆಯವರೆಗೆ ನಾವು ಮಾಡಿದಂಥ ಕೆಲಸವನ್ನು ಅವಲೋಕನ ಮಾಡಬೇಕು ಆದಂಥ ಹೊತ್ತಲ್ಲಿ ನಾವು ಅಮಲಲೋಕದಲ್ಲಿರ್ತೇವೆ. ಇಂತಹ ಅಮಲಲೋಕದಿಂದ ಹೊರಗೆ ಬರಬೇಕಾಗಿಯೇ
41 ದಿವಸದ ವೃತಾಚರಣೆಯನ್ನು ನಮ್ಮ ಯುವಕರಿಗೆ ಹೇಳಿಕೊಟ್ಟಿದ್ದಾರೆ. ಕೇರಳದಲ್ಲಿ ಮಾತೆಯರು ರಸ್ತೆಯಲ್ಲಿದ್ದಾರೆ. ಲಕ್ಷಾಂತರ ಕೋಟ್ಯಾಂತರ ಜನರು ರಸ್ತೆಯಲ್ಲಿ ತನ್ನ ಪ್ರತಿಭಟನೆಯನ್ನು ಹೇಳಿದ್ರು. ಯಾಕೆ ಮಾತೆಯರು ಯಾಕೆ ರಸ್ತೆಗಿಳಿದ್ರು? ಯಾಕೆಂತ ಕೇಳಿದರೆ ಅವರ ಮಕ್ಕಳನ್ನು, ಅವರ ಗಂಡನನ್ನು ರಕ್ಷಿಸಿದ್ದು ಅಯ್ಯಪ್ಪ. ಯಾವುದರಿಂದ ರಕ್ಷಿಸಿದ ಅಂತ ಕೇಳಿದರೆ ಅಮಲು ಪದಾರ್ಥಗಳಿಂದ. ಒಂದು ಶಿಸ್ತುಬದ್ಧವಾದಂತಹ ಜೀವನವಿಲ್ಲದಂತಹ ಯುವಕರಿಗೆ, ಒಂದು ಶಿಸ್ತುಬದ್ಧವಾದಂತಹ ಜೀವನ ಇಲ್ಲದಂತಹ ಗಂಡನಿಗೆ, ಶಿಸ್ತುಬದ್ಧವಿಲ್ಲದಂತಹ ತನ್ನ ಮಗನಿಗೆ ಶಿಸ್ತನ್ನು ಕೊಟ್ಟವನು, ಅವನಲ್ಲಿ ಭಕ್ತಿಯನ್ನು ಆಧ್ಯಾತ್ಮಿಕವಾಗಿಯೂ ಭೌತಿಕವಾಗಿಯೂ ದೈವಿಕವಾಗಿಯೂ ಅವನನ್ನು ಮೇಲೆ ಎತ್ತಿದವನು ಸ್ವಾಮಿ ಅಯ್ಯಪ್ಪ. ಆ ಅಯ್ಯಪ್ಪನ ಕ್ಷೇತ್ರಕ್ಕೆ ಗಂಡಾಂತರ ಬಂದಾಗ ಅದು ಅವರು ಅರಿತುಕೊಂಡು ಸತ್ಯ ಏನು ಅಂತ ಕೇಳಿದರೆ ಇದು ನಮ್ಮ ಅಸ್ತಿತ್ವಕ್ಕೆ ಗಂಡಾಂತರ, ನಮ್ಮ ಯೋಜನಾಂಗಕ್ಕೆ ಗಂಡಾಂತರ, ಆ ಮಾತೆಯರ ಕುಟುಂಬಕ್ಕೆ ಗಂಡಾಂತರ ಬಂದಿದೆ ಎಂಬ ಸತ್ಯವನ್ನು ಅವರು ತಿಳ್ಕೊಂಡಿದ್ರು. ಅದಕ್ಕೆ ಬೇಕಾಗೇ ಇವತ್ತು ಕೇರಳದಲ್ಲಿ ಈಗಲೂ ಪ್ರತಿಭಟನೆ ನಡೀತಾ ಇದೆ. ಬಂಧುಗಳೇ, ನಾವು ಎಚ್ಚರಗೊಂಡಾಗ ಮಾತ್ರ ನಾವು ನಮ್ಮನ್ನು ಸಂರಕ್ಷಿಸಬಹುದು. ಯಾವಾಗ ನಾವು ಎಚ್ಚರ ತಪ್ಪುತ್ತೇವೋ ನಮ್ಮನ್ನು ಕಾಪಾಡಲಿಕ್ಕೆ ಅಯ್ಯಪ್ಪನು ಬರಲಿಕ್ಕಿಲ್ಲ. ಆದುದರಿಂದ ಈ ಒಂದು ವೇದಿಕೆಯಲ್ಲಿ ನಾವು ನಮ್ಮ ಸಂಕಲ್ಪ ಮಾಡಿಕೊಳ್ಳುವ, ನಮ್ಮನ್ನು ನಾವು ಜಾಗೃತಿಗೊಳಿಸುವ, ನಮ್ಮ ಕುಟುಂಬಕ್ಕೆ ನಾವು ಭದ್ರತೆಯನ್ನು ಕೊಡುವ, ನಾವು ಕುಟುಂಬ ಹಲವಾರು ಸೇರಿದಾಗ ನಮ್ಮ ಸಮುದಾಯ, ಆ ಸಮುದಾಯದಲ್ಲಿ ಆ ಸಮುದಾಯಕ್ಕೆ ನಾವು ಜಾಗೃತಿಯನ್ನು ಕೊಡಿಸುವ, ಸಮುದಾಯಗಳು ಒಟ್ಟು ಸೇರಿದಾಗ ನಮ್ಮ ಸಮಾಜವನ್ನು ನಾವು ಗಟ್ಟಿ ಮಾಡುವ. ಈ ನಮ್ಮ ಸಮಾಜ ಇದ್ದರೆ ಮಾತ್ರ, ಭಾರತೀಯ ಸಿದ್ಧಾಂತದ ಅಡಿಸ್ಥಾನದಲ್ಲಿರುವಂತಹ ಹಿಂದೂ ಸಮಾಜ ಇದ್ದರೆ ಮಾತ್ರ ಇಲ್ಲಿ ಸ್ವಾತಂತ್ರ್ಯ ಎಂಬುದು ನೆಲೆ ನಿಲ್ಲಬಹುದು, ಸೆಕ್ಯುಲರಿಸಂ ಎಂಬುದು ನೆಲೆ ನಿಲ್ಲಬಹುದು, ಸೋಷಿಯಲಿಸಂ ಎಂಬುದು ನೆಲೆ ನಿಲ್ಲಬಹುದು. ಈ ಹಿಂದೂ ಪ್ರಪಂಚದಲ್ಲಿ ಯಾವುದೇ ರಾಷ್ಟ್ರದಲ್ಲಿಯೂ ಈ 3 ಸಿದ್ಧಾಂತಗಳ ಅಡಿಸ್ಥಾನದಲ್ಲಿ ಯಾವುದೇ ಒಂದು ಸಂವಿಧಾನ ರಚನೆಗೊಳ್ಳಲಿಲ್ಲ. ಪ್ರಪಂಚದಲ್ಲಿರುವ ಎಲ್ಲ ಸಂವಿಧಾನವು ಅದು ಒಂದು ಸಿದ್ಧಾಂತಕ್ಕೆ ಅಳವಡಿಸಿಕೊಂಡದ್ದು. ಅಲ್ಲಿ ಸೆಕ್ಯುಲರಿಸಂ ಎಂಬ ಪದ ಅಲ್ಲಿ ಉಪಯೋಗವಾಗಲಿಲ್ಲ. ಸೋಷಿಯಲಿಸಂ ಎಂಬುದು ಖಾಲಿ ರಷ್ಯಾಕ್ಕೆ ಅಥವಾ ಚೈನಾಕ್ಕೆ ಮಾತ್ರ ಸೀಮಿತಗೊಂಡಿದೆ. ಡೆಮೋಕ್ರಸಿ ಎಂಬುದು ಹೆಚ್ಚಿನ ದೇಶಗಳಲ್ಲಿ ಇಲ್ಲ. ರಿಪಬ್ಲಿಕ್ ಅಂತ ಇರಬಹುದು, ಆದರೆ ಡೆಮೋಕ್ರಸಿ ಎಂಬ ಪದ ಹೆಚ್ಚಿನ ದೇಶಗಳಲ್ಲಿ ಮಾಡಲಿಲ್ಲ. ನಾವು ತಿಳ್ಕೊಳ್ಳುವ ಭಾರತವೆಂಬುದು ಒಂದು ಶ್ರೇಷ್ಠ ಮಣ್ಣು. ಈ ನೆಲದಲ್ಲಿರುವಂತಹ ನಮ್ಮ ಶ್ರೇಷ್ಠವಾದಂತಹ ಸಂಸ್ಕೃತಿ. ಈ ಪ್ರಪಂಚದಲ್ಲಿ ಮಾನವೀಯತೆ ಉಳಿಬೇಕು ಅಂತಾದರೆ ಭಾರತೀಯ ಸಂಸ್ಕೃತಿ ಉಳಿಬೇಕು. ಈ ಪ್ರಪಂಚದಲ್ಲಿ ಸೆಕ್ಯುಲರಿಸಂ ಉಳಿಬೇಕು ಅಂತಾದರೆ ಭಾರತೀಯ ಸಂಸ್ಕೃತಿ ಉಳಿಬೇಕು. ಈ ಪ್ರಪಂಚದಲ್ಲಿ ಸೋಷಿಯಲಿಸಂ ಉಳಿಬೇಕು ಅಂತಾದರೆ ಭಾರತೀಯ ಸಂಸ್ಕೃತಿ ಉಳಿಬೇಕು. ಒಂದೇ ಮಾತಲ್ಲಿ ಹೇಳುವುದಿದ್ರೆ ಭಾರತೀಯ ಸಂವಿಧಾನ ಉಳಿಬೇಕು ಅಂತಾದರೆ ಇಲ್ಲಿ ಹಿಂದೂಗಳು ಉಳಿಯಲೇಬೇಕು. ಆದುದರಿಂದ ನಾವೆಲ್ಲ ನಮ್ಮ ಕ್ಷೇತ್ರ, ನಾವೆಲ್ಲರೂ ಸೋಮನಾಥ ದೇವಸ್ಥಾನದ 6 ಗ್ರಾಮಕ್ಕೊಳಗೊಂಡಂತಹ ಮಾಗಣ ದೇವರ ಅಧೀನದಲ್ಲಿದ್ದೇವೆ. ಸೋಮನಾಥ ದೇವಸ್ಥಾನವನ್ನು, ಆ ಕ್ಷೇತ್ರಾಚಾರಗಳನ್ನು ನಾವು ಬಲಪಡಿಸಿಕೊಂಡು, ನಮ್ಮನ್ನು ನಾವು ಬಲಪಡಿಸಿಕೊಂಡು, ನಮ್ಮ ಕುಟುಂಬವನ್ನು ಬಲಪಡಿಸಿಕೊಂಡು, ಈ ಕ್ಷೇತ್ರವು ಕೂಡ ಸೋಮನಾಥ ಸಾನ್ನಿಧ್ಯವೊಟ್ಟಿಗೆ ಸೇರಿಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ನಾವು ಪ್ರಯತ್ನಿಸುವ ಅಂತ ಹೇಳಿಕೊಂಡು ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು. ರೀತಿ ಶ್ರೀ ಕ್ಷೇತ್ರ ಕೊಂಡಾನ ದೇವಸ್ಥಾನದ ಟ್ರಸ್ಟಿಗಳಾಗಿರುವಂತಹ ಶ್ರೀಮತ್ ಡಾಕ್ಟರ್ ಸಂಗೀತ ಕಿಶೋರ್ ಉಡುಮಾಡುವರಿದ್ದಾರೆ. ಇವರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮಂದಿರದ ಗುರುಸ್ವಾಮಿಗಳಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. कृष्ण महाराज की जय। Thank you.
वह्निनादवट्टमर्वयं चकार चण्डताण्डवं तनोतु नः शिवं जटाकटाह सम्भ्रम भ्रम निलिम्ब निर्झरी विलोल वीचि वल्लरी विराजमान मूर्धनि धगज्ज्वलल्ललाट पट्टपावते किशोर चन्द्रशेखरे रचि प्रतीक्षणं मम ಗೆಜ್ಜೆಯನಾದಕ್ಕೆ ಕೋಲಿನ ತಾಳಕ್ಕೆ ಕುಣಿಯುವ ಅಂದವ ನೋಡಿ ಹೋಯ್ ಕುಣಿಯುವ ಕೋಲು ಕೋಲನ್ನ ಕೋಲೆ 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 ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಮಲ್ಲಯ್ಯನಿರುವುದು ಇಲ್ಲಿಯ ಕಾವುದು ಮಲ್ಲಯ್ಯ ಮಾತಿ ಮಾರುಕಮ್ಮ ಕೊಲನ್ನ ಕೊಲೆ ಮಲ್ಲಯ್ಯ ಮಾತಿ ಮಾರುಕಮ್ಮ ಮಲ್ಲಯ್ಯ ಮಡದಿ ಮರುಗಮ್ಮ ಇರುವುದು ಕಲ್ಲು ಮಡಿಕೆ ಕೈಲಾಸ ಕೊಲನ್ನ ಕೊಲೆ ಕಲ್ಲು ಮಡಿಕೆ ಕೈಲಾಸ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಮಲಯ್ಯ ಶಿವನಿ ಇಲ್ಲಿಯ ಬಿಡು ಬಿಟ್ರೆ ಮಲ್ಲಿಗೆ ಬೆಳಗು ಮತಿ ಕಟ್ಟ ಕೋಲನ್ನ ಕೋಲೆ ಮಲ್ಲಿಗೆ ಬೆಳಗು ಮತಿ ಕಟ್ಟ ಮಲ್ಲಿಗೆ ಬೆಳಗು ಮತಿ ಕಟ್ಟ ರಾಣುವೆ ಬಯಲಾಗ ಬಿಟ್ಟು ಪಾರಸಯ್ಯ ಕೋಲನ್ನ ಕೋಲೆ ಬಯಲಾಗ ಬಿಟ್ಟು ಪಾರಸಯ್ಯ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಮಕ್ಕಳ ಊರು ಗೆಜ್ಜೆ ಮಕ್ಕಳ ಕಿರು ಗೆಜ್ಜೆ ಚೊಕ್ಕ ಬೆಳ್ಳಿಯ ಮಕ್ಕಳಂಬ ಕೋಲನ್ನ ಕೋಲೆ ಚೊಕ್ಕ ಬೆಳ್ಳಿಯ ಮಕ್ಕಳಂಬ ಚೊಕ್ಕ ಬೆಳ್ಳಿಯಲ್ಲಿ ಮಕ್ಕಳಂಬ ಕಿರು ಕುದ್ರೆ ಮಕ್ಕಳಮ್ಮ ನಮಿ ಪೌಚಿಗೆ ಕೋಲನ್ನ ಕೋಲೆ ಮಕ್ಕಳಮ್ಮ ನಮಿ ಪೌಚಿಗೆ ಕೋಲು ಕೋಲನ್ನ ಕೋಲೆ 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 ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲೆ ಕೋಲು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲೆ
ಕೋಲು ಕೋಲನ್ನ ಕೂಡೆ ಕೋಲು ಕೋಲನ್ನ ಕೂಡೆ ಕೋಲು ಕೋಲನ್ನ ಕೂಡೆ ಜನಮಾನಸ ರಂಜನ ನಮಾಮಿ ನಾಥ ಜನಾರ್ದನ ಯಮುನೆ ಹುಡುಕಿರುವ ಮದನ ಮೋಹನ ಪಾಹಿ ಪರಿಪಾಹಿ ಮಾಂ ನಂದನಂದನ ಪಾಹಿ ಪರಿಪಾಹಿ ಮಾಂ ನಂದನಂದನ ಅಂಬಾಡಿ ಕಂದ ಚೆನ್ನ ಮುರಳೀಧರ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ಸಪ್ತಸ್ವರ ರಾಗಗಳ ಹಾಡುವೆವು ಸಪ್ತಸ್ವರ ರಾಗಗಳ ಹಾಡುವೆವು ಆ ವೇಣುಗಾನನಾದ ಕೇಳಿ ಮನದರಿರು ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ಅಸಮಾನ ಶ್ರೀಕೃಷ್ಣ ಬಾಬಾ ಅಂದಗಾರ ನೀ ನನ್ನ ಕಾಡದಿರು ಬೆಣ್ಣೆ ಕದ್ದು ಮೆತ್ತದ್ದು ಎಲ್ಲ ಬಲ್ಲೆ ಕಣ್ತುಂಬ ನಿನ್ನನ್ನು ನಾ ಕಂಡೆ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ಬೆಣ್ಣಿಗಾಗಿ ಮೇಲೇರಿ ಬಿದ್ದ ಕೃಷ್ಣ ಕಾನನದ ನದಿಯ ಜಲವಾಡಿದವನೇ ಮತಿ ಮರೆತು ಮೇಘಗಳು ತಾಳಗಳ ಹಾಕಿದಳು ಕಾಳಿಂಗನ ಮರ್ದಿಸಿದ ವೇಣುಲೋಲ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ದೋಚಿಯದ ಕೊಂಬೆಯಲ್ಲಿರಿಸುತ್ತ ಎದುಗಿ ಹೋಗಿ ಕಪಟ ನಾಟಕ ಆಡಿದವನೇ ನಲ್ಮೆಯಲ್ಲಿ ಗೋಪಿಯರು ಭಜಿಸಿ ಬೇಡಿರಲು ದುಂಡು ದುಂಡರಿ ಕಮಲ ಸುಮರ ಸೃಷ್ಟಿಯ ಗೈದೆ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ ಅಂಬಾಡಿ ಕಂದ ಚೆನ್ನ ಮುರಳೀಧರ ಆನಂದದಾಯಕನೇ ಪಾಲಿಸುವ नाद प्रभु शंकर श्री नाद प्रभु शंकर श्री नाद प्रभु शंकर श्री नाद प्रभु शंकर
ನಾಥ ಪ್ರಭು ನಾಥ ಪ್ರಭು ಝನನ ಝನನ ಧಿಂ ಧಿಂ ತಧಿಂ ಗುರುಸ್ವಾಮಿಗಳಿಂದ ಮಂದಿರದ ಗುರುಸ್ವಾಮಿಗಳಿಂದ ಗೌರವ ಸ್ವೀಕಾರ, ಶಾಲನ್ನು ಹೊದಿಸಿ ಹಾರವನ್ನು ಹಾಕಿ ಪ್ರೀತಿಯ ಗೌರವವನ್ನು ನೀಡ್ತಾ ಇದ್ದಾರೆ. ತಮ್ಮ ಜೋರಾದ ಕೈ ಚಪ್ಪಾಳೆ ಮುಖಾಂತರ ಈ ಒಂದು ಕಲಾವಿದರು ಅಂತ ಹೇಳ್ಬೋದು. ನಮ್ಮ ಈ ಒಂದು ಸಂಸ್ಥೆಗೆ ಒಳ್ಳೆಯ ಸಂಗೀತ ರಸಮಂಜರಿಯ ಕಲಾವಿದರು, ಭಜನೆಯನ್ನು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀ ವಸಂತ ಅಡ್ಡಿಕೊರಡಿಗರಿಗೆ ಪ್ರೀತಿಯ ಗೌರವವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ನಮಗೆ ಸಹಕಾರವನ್ನು ನೀಡುವಂತಹ ಭಗವತಿ ಆಂಗ್ಲ ಮಾಧ್ಯಮ ಮಕ್ಕಳಿದ್ದಾರೆ. ಅದೇ ರೀತಿ ಮುಖ್ಯ ಶಿಕ್ಷಕರು ಸಹ ಈ ಒಂದು ನಮ್ಮೊಟ್ಟಿಗೆ ಇದ್ದಾರೆ. ಅದೇ ರೀತಿ ನೃತ್ಯವನ್ನು ನಿರ್ದೇಶಿಸಿದಂತಹ ರಮ್ಯ ಮೇಡಮ್ ಇದ್ದಾರೆ. ಇವರಿಗೆ ಅಯ್ಯಪ್ಪ ಮಂದಿರದ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರಿಂದ ನನ್ನ ಮನಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಇವರು ಒಂದು
ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಶಿವತಾಂಡವ ನೃತ್ಯವನ್ನು ನೀಡಿದಂತಹ ಶ್ರವಣ್ ಮಾಸ್ಟರ್ ಶ್ರವಣ್ ಇದ್ದಾರೆ. ಇವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಕೇಳಿಕೊಳ್ಳುತ್ತಾ ಎಲ್ಲ ವಿದ್ಯಾರ್ಥಿ ಬಂಧಕ್ಕೂ ವಂದನೆಗಳನ್ನು ಸಲ್ಲಿಸ್ತಾ गणपति समाश्रयामि सततम् रत्नवचवचिगमान् निजचरित्रवैभवम् तुमुलयेश शेखरं प्रणवमयस्वरूपिणम् शिवसुतं मे भवदमखिल भुवनमङ्गलप्रदम्
ಶರಣು ಶರಣು ಹೇ ಬೆನಕನಿ ಶರಣು ಬೆನಕನಿ ಶರಣು ಪಾರ್ವತಿ ತನಯನಿ ನಿನಗೆ ವಂದನೆ ಶರಣು ಶರಣು ಹೇ ಗಣಪತಿ ಶರಣು ಬೆನಕನಿ ಶರಣು ಪಾರ್ವತಿ ತನಯನಿ ನಿನಗೆ ವಂದನೆ ಶರಣು ಶರಣು ಹೇ ಗಣಪತಿ ಶರಣು ಬೆನಕನಿ ಬುದ್ಧಿ ಗೆದ್ದ ಗಣಪಲಂಬೋದರಣಿ ವಿದ್ಯೆಗೆ ಅಧಿಪತಿ ನೀನಿ ಹೇ ಗಜಮುಖನೇ ಸಿದ್ಧಿ ಬುದ್ಧಿ ಗೆದ್ದ ಗಣಪಲಂಬೋದರಣಿ ವಿದ್ಯೆಗೆ ಅಧಿಪತಿ ನೀನಿ ಹೇ ಗಜಮುಖನೇ ತುಂಗುರು ನಾರದ ವಂದಿತ ವಿಘ್ನನಾಶನೇ ತುಂಗುರು ನಾರದ ವಂದಿತ ವಿಘ್ನನಾಶನೇ ಆನಂದ ಗಣಪತಿ ನಿನಗೆ ವಂದನೆ ಶರಣು ಶರಣು ಹೇ ಗಣಪತಿ ಶರಣು ಬೆನಕನಿ ಶರಣು ಪಾರ್ವತಿ ತನಯನಿ ನಿನಗೆ ವಂದನೆ ಶರಣು ಶರಣು ಹೇ ಗಣಪತಿ ಶರಣು ಬೆನಕನಿ सूक्ष्मनेत्र एकदंत शूर्पकर्णनी अमृग अस्तस पुत्र मुक्तिदासनी सूक्ष्मनेत्र एकदंत शूर्पकर्णनी अमृग अस्तस पुत्र मुक्तिदासनी कश्यपादि मौनि हृदय कमलवासनी कश्यपादि मौनि हृदय कमलवासनी आनंद गणपति निनगे ವಂದನೆ ಆನಂದ ಗಣಪತಿ ನಿನಗೆ ವಂದನೆ ಶರಣು ಶರಣು ಹೇ ಗಣಪತಿ ಶರಣು ಬೆನಕನೆ ಶರಣು ಪಾರ್ವತಿ ತನಯನಿ ನಿನಗೆ ವಂದನೆ ಗುರು ನಿನ್ನ ಹೆಸರು ಶುರುವಿಗೆ ಶುರು ನಿನ್ನ ಹೆಸರು ಅಯ್ಯಪ್ಪ ಸೋದರ ಲಂಬೋದರ ಲಘುನಿಕರ ನಾಗಿಸುವೆ ಗಣಪನೆ ವರ ಕೊಡು ಮಹಿಮನೆ ಗಣಪಣ್ಣನೆಲ್ಲರೂ ಕೊಂಡಾಡಿರೋ ಶರಣಂ ಗಣಪಣ್ಣನೆಲ್ಲರೂ ಬೇಡಾಡಿರೋ ಶರಣಂ 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 ಶಬರೀಶನ ಸಿಂಹಾಸನ ನೋಡೋಕೆ ಹೊರಟೆವು ಮಣಿಹಾರನಾಗಿರಿ ಸಾಲಿನ ದಾರಿಲಿ ನಡೆದೆವು ಆ ಬೇರು ದಿನಗಳ ಕಾಲ ಕಾಯೋ ಕೊಡುಗಿನ ಲೋಕ ಗಣಪಣ್ಣನೆಲ್ಲರೂ ಕೊಂಡಾಡಿರೋ ಶರಣಂ 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 ತಲೆಯ ಮೇಲೆ ಅವನ ಇರುಮುಡಿ ಆರದಂತೆ ಬಂದು ಕೈ ಹಿಡಿ ತಲೆಯ ಮೇಲೆ ಅವನ ಇರುಮುಡಿ ಜಾರದಂತೆ ಬಂದು ಕೈ ಹಿಡಿ ಶಬರೀಶನ ಸಿಂಹಾಸನ ನೋಡೋಕೆ ಹೊರಟೆವು ಮಣಿಹಾರನಾಗಿರಿ ಸಾಲಿನ ದಾರಿಲಿ ನಡೆದೆವು ಆ ಮೇರು ದಿನಗಳ ಕಾಲ ಕಾಯೋ ಕಡುಗಿನ
ಬದುಕಿನ ಲೋಕ ಪಣ್ಮಣ್ಣನೆಲ್ಲರೂ ಕೊಂಡಾಡಿರೋ ನರಳ